ಸ್ಕಿಲ್ ಇದೆ ಅಂತ ದಾವಣಗೆರೆಗೆ ಲಭ್ಯವಾಗುತ್ತಾರೆ. ವಿಶ್ರಾಂತಿಯಲ್ಲಿ ದಾವಣಗೆರೆ 5-4 ಅಂಕಣ ಬಿಯಲ್ಲಿ ಶ್ರೀ ಸ್ಪೋರ್ಟ್ಸ್ ಮತ್ತು ರಾಜರಾಜೇಶ್ವರಿ ಬಡಿಗೊಂಡು ನಡುವೆ ಸ್ಪರ್ಧೆ ಪ್ರಾರಂಭಗೊಂಡಿದೆ. ಈ ಅಂಕಣದಲ್ಲಿ ಮುಂದಿನ ಸ್ಪರ್ಧೆಗಾಗಿ ಕರೆಯನ್ನು ಕೊಟ್ಟಾಗಿದೆ. ಎಸ್ಡಿ ಟೈಗರ್ಸ್ ಬಂಗಾರಗುಡಿ ಮತ್ತು ಮುಂಡ್ರಬೈಲ್ ಟೈಗರ್ಸ್. ಬಿ ಅಂಕಣದಲ್ಲಿ ಪ್ರಥಮ ಕರೆ ಮುಂಡ್ರಬೈಲ್ ಟೈಗರ್ಸ್ ಮತ್ತು ಎಸ್ಡಿ ಟೈಗರ್ಸ್ ಬಂಗಾರಗುಡಿ ಸಿದ್ಧರಾಗುವಂತೆ ಕೊನೆಗೆ. ಈ ನಡುವೆ 5-4 ಮುನ್ನಡೆಯಲ್ಲಿ ದಾವಣಗೆರೆ ಜಿಲ್ಲಾ ತಂಡ. ಶ್ರೀರಾಮಾಂಜನೇಯ ಕಾರ್ಲೆ ಪೆರ್ನೆ ದಾಳಿಗಾರ ಆತ್ಮವಿಶ್ವಾಸದಲ್ಲಿ ಬಾಲಸ್ ಕಲ್ಪಿಸಿಕೊಳ್ಳಲಾಗಿದೆ. 5-5 ಮತ್ತೆ ಸಮಬಲ ಜೊತೆಯಾಗಿ ಸಾಗುತ್ತಾ ಇದ್ದಾರೆ ಪೆರ್ನೆ ಮತ್ತು ದಾವಣಗೆರೆ. ಅಂತಿಮ 5 ನಿಮಿಷದಲ್ಲಿ 5-5 toughest match, tight match. ದಾವಣಗೆರೆ ಡಿಸ್ಟ್ರಿಕ್ಟ್ ಟೀಮ್ and ರಾಮಾಂಜನೇಯ ಪೆರ್ನೆ ಕಾರ್ಲೆ. ಕಾರ್ಲೆ ಪೆರ್ನೆ 5-5 ಸಮಬಲದಲ್ಲಿ ಬಂದಿದೆ. തുടർച്ചയായ മത്സരങ്ങളിൽ 14 മത്സരം കഴിയുമ്പോൾ ചെറിയ ഒരു ഇടവേള. സൂപ്പർ റൈഡർ സിംഗിൾ പോയിന്റ് 6-5. ದಾವಣಗೆರೆ ಹಿನ್ನಡೆಯಲ್ಲಿ ಕಾರ್ಲೆ ಪೆರ್ನೆ ಮುನ್ನಡೆಯಲ್ಲಿ ಅಂತರ ಏಕ ಅಂಕವಾಗಿದೆ. ಅತ್ಯಂತ ಪ್ರಬಲ ಹೋರಾಟ ಈ ಅಂಕಣದಲ್ಲಿ ಕಾಣ್ತಾ ಇದ್ದಾರೆ. ಅಂತಿಮ 4 ನಿಮಿಷ ಗಮನಿಸಿ. 4 ನಿಮಿಷದಲ್ಲಿ 1 ಅಂಕದ ನಂತರ 5-6 ಮುನ್ನಡೆಯಲ್ಲಿ ಹಳದಿ ಬಣ್ಣ ಕಾರ್ಲೆ ಪೆರ್ನೆ ರಾಮಾಂಜನೇಯ 6-5. ಬಿ ಅಂಕಣದಲ್ಲಿ ರಾಜರಾಜೇಶ್ವರಿ ಮತ್ತು ಶ್ರೀ ಸ್ಪೋರ್ಟ್ಸ್ ಸುಳ್ಯ ನಡುವೆ ಸ್ಪರ್ಧೆ ಮುಂದುವರಿತಾರೆ. ಕಳೆದ ದಾವಣಗೆರೆ ದಾವಣಗೆರೆ ಮತ್ತೆ ದಾಳಿಯನ್ನು ಮುಂದುವರಿಸುತ್ತಾರೆ. Now 7-5. Last minute, third right. 3 ನಿಮಿಷ ಬಾಕಿದೆ. Third right. 7-5. 7-5. Sorry, this second right. Make the direction. ಮುನ್ನಡೆಯಲ್ಲಿದೆ ತಂಡ ರಾಮಾಂಜನೇಯ ಕಾರ್ಲೆ ಪೆರ್ನೆ. ಕೇವಲ 2 ಅಂಕಗಳ ಅಂತರ. ಅತ್ಯಂತ ವೇಗ ತೀಕ್ಷ್ಣತೆ. 8ನೇ ಅಂಕ 8-5. 2 minutes to go to full time. ಅಂತಿಮ 2 ನಿಮಿಷಗಳಲ್ಲಿ 3 ಅಂಕಗಳ ಅಂತರದ ಮುನ್ನಡೆಯೊಂದಿಗೆ ರಾಮಾಂಜನೇಯ
ಈ ಅಂಕಣಕ್ಕೆ ಮುಂದಿನ ಸ್ಪರ್ಧೆಗಾಗಿ ಪ್ರವೇಶವಾಗಿರಲಿ ಬೋನಸ್ 6-8 ಕೆಎಫ್ಡಿಸಿ ಸುಳ್ಯ ಪ್ರವೇಶದವರೆಗೆ ಬನ್ನಿ. ಕೆಎಫ್ಡಿಸಿ ಸುಳ್ಯ ಶಿವಾಜಿ ಬಳಗ ಮಧುವ. ಮುಂದಿನ ಸ್ಪರ್ಧೆ ಎ ಅಂಕಣದಲ್ಲಿ ಮಧುವ ಮತ್ತು ಕೆಎಫ್ಡಿಸಿ ಸುಳ್ಯ. ಸ್ಪರ್ಧಾ ಸಂಖ್ಯೆ 7. ಅಲ್ಲಿ 8ನೇ ಸ್ಪರ್ಧೆಗಾಗಿ ಎಸ್ಡಿ ಅಟ್ಯಾಕರ್ಸ್ ಬಂಗಾರಕೋಡಿ ಮತ್ತು ಮುಂಡ್ರಬೈಲ್ ಟೈಗರ್ಸ್ ಬಿ ಅಂಕಣಕ್ಕೆ ಬರಬೇಕು. ಮುಂದಿನ ಪಂದ್ಯ ಎಸ್ಡಿ ಅಟ್ಯಾಕರ್ಸ್ ಮತ್ತು ಮುಂಡ್ರಬೈಲ್. ಪ್ರಸ್ತುತ ಎ ಅಂಕಣದಲ್ಲಿ ಪಂಚಮ ಪಂದ್ಯ ನಡೀತಾ ಇದೆ. ಅವಿನಾಶ್ ರಾಯರ ದಾವಣಗೆರೆ ವಿರುದ್ಧ ರಾಮಾಂಜನೇಯ. ಇಲ್ಲಿ ಅಂತರ 2 ಅಂಕಗಳಾಗಿವೆ. 6-8 ಅಂತಿಮ ನಿಮಿಷ. ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್. ದಾವಣಗೆರೆ district team trailed by 2 points. ರಾಮಾಂಜನೇಯ leading by 2 points. And this occasion jumping in it. But it is not succeed. 9-6. 9 on. Super tackle on. ಒಬ್ಬತ್ತು 6ರಲ್ಲಿ ಪಂದ್ಯ ಇದೆ. ಮತ್ತೆ ಒಂದು ಅಂಕ ಲಭ್ಯವಾಗುತ್ತಾ ಇದೆ. 10-6. 10-6. ದಾವಣಗೆರೆ ಜಿಲ್ಲಾ ತಂಡ ಬಹಳಷ್ಟು ದೂರದಿಂದ ಬಂದು ಇದೀಗ ಮತ್ತೆ ರಾಮಾಂಜನೇಯ 11ನೇ ಅಂಕದೊಂದಿಗೆ ಆಲ್ ಔಟ್ ಆಗುವ ಸ್ಥಿತಿಯಲ್ಲಿ ದಾವಣಗೆರೆ ಜಿಲ್ಲಾ ತಂಡ ಆಲ್ ಔಟ್ ಆಗಿದೆ. 14. ಹದಿನಾಲ್ಕು 6. ಇಲ್ಲಿಗೆ ಖಾತ್ರಿಪಡಿಸಲಾಗಿದೆ. ಪಂದ್ಯ ಪೂರ್ಣಗೊಂಡಿದೆ. 15-6 ಎಂಬ ಸ್ಥಿತಿಯಲ್ಲಿ ಗೆಲುವನ್ನು ದಾಖಲಿಸಿ ಶ್ರೀರಾಮಾಂಜನೇಯ. ಧನ್ಯವಾದಗಳು. ದೂರದ ದಾವಣಗೆರೆ ಜಿಲ್ಲೆಯಿಂದ ಆಗಮಿಸಿ ನಮ್ಮ ಧ್ವಜಾಲಕಟ್ಟೆಯ ಕಬಡ್ಡಿಗೆ ಇನ್ನಷ್ಟು ಶೋಭೆಯನ್ನು ತಂದಂತಹ ದಾವಣಗೆರೆ ಜಿಲ್ಲಾ ತಂಡಕ್ಕೆ ಧನ್ಯವಾದಗಳೊಂದಿಗೆ ಬೀಳ್ಕೊಳ್ತಾ ಇದ್ದಾರೆ. ಇನ್ನು ಮುಂದೆ ಶಿವಾಜಿ ಬಳಗ ಮಧುವ. ಸುಳ್ಯ ಬನ್ನಿ, ಮಧುವ ಬನ್ನಿ. ಎಸ್ಡಿ ಅಟ್ಯಾಕರ್ಸ್ ಬಂಗಾರಕೋಡಿ ಮುಂಡ್ರಬೈಲ್ ಟೈಗರ್ಸ್ ಬಿ ಅಂಕಣಕ್ಕೆ ಸಿದ್ಧರಾಗಿರ್ಬೇಕು. ಬರಬೇಕು ಬೇಗ. 7ನೇ ಪಂದ್ಯ ಈಗ ಪ್ರಾರಂಭವಾಗಲಿದೆ. 8ನೇ ಪಂದ್ಯ ಬಿ ಅಂಕಣದಲ್ಲಿ ಎಸ್ಡಿ ಅಟ್ಯಾಕರ್ಸ್ ಬಂಗಾರಕೋಡಿ ಮತ್ತು ಮುಂಡ್ರಬೈಲ್ ಟೈಗರ್ಸ್ ತಮಗೆ ಕರೆ ಕೊಟ್ಟಾಗಿದೆ. ಬಿ ಅಂಕಣದಲ್ಲಿ ನಿಮಗೆ ಸ್ಪರ್ಧೆ ಇರುವುದು. ಹುಳ್ಳಿ ಅವರು ತಮ್ಮ ತಂಡದ ನೇತೃತ್ವದಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಕಾಯ್ತಾ ಇದ್ದಾರೆ. ಎಸ್ ಬರಲಿ ಮಧುವ. ಕೆಎಫ್ಡಿಸಿ ಸುಳ್ಯ ಪೂಜಾಲಕಟ್ಟೆಯಲ್ಲಿ ನಡೆಯುವಂತಹ ಕಬಡ್ಡಿ ಸ್ಪರ್ಧೆಯಲ್ಲಿ ಕೆಜಿ ವಿಭಾಗದಲ್ಲಿ ಪ್ರತಿ ವರ್ಷವೂ ಕೂಡ ಭಾಗವಹಿಸುವಂತಹ ತಂಡಗಳಲ್ಲಿ ಒಂದಾಗಿದೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾರ್ಪೊರೇಷನ್ ಕೆಎಫ್ಡಿಸಿ ಸುಳ್ಯ. Yes, the team is entering to the final. KFDC Surya. ಒಡ್ಡಿ ಅವರು ವರ್ಷಗಳ ಅವರು ಕೂಡ KFDCಯ ಆಟಗಾರ ಇದು ಕೂಡ 60 ಕೆಜಿಯಲ್ಲಿ ತಮ್ಮ ದೇಹತುಂಡವನ್ನು ಕಾಯ್ದಿರಿಸಿಕೊಂಡಿದ್ದಾರೆ. ಒಡ್ಡಿ ಸುಳ್ಯ.
ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿರಬೇಕು. ಸ್ಕಂದ ಮಾಡಾವು ಸ್ಟಾರ್ ಗೈಸ್ ಕುಪ್ಪೆಟ್ಟಿ, ಸ್ಕಂದ ಮಾಡಾವು. ಹಾಗೆ ಗೋಪಾಲ ಸೇವಕ ಮಂಡಲ ಸವಣಾಳು ನಡುವೆ 16-7. No, one more point for Sulya. 17-7 ಮುನ್ನಡೆಯಲ್ಲಿದೆ ಶ್ರೀ ಸ್ಪೋರ್ಟ್ಸ್ ಸುಳ್ಯ. ರಾಜರಾಜೇಶ್ವರಿ ವಿರುದ್ಧ ಸುಳ್ಯ ಶ್ರೀ ಸ್ಪೋರ್ಟ್ಸ್ ಮುನ್ನಡೆಯಲ್ಲಿ. ಈಗ ತಾನೇ ಎ ಅಂಕಣದಲ್ಲಿ ಕೆಎಫ್ಡಿಸಿ ವಿರುದ್ಧ ಸ್ಪರ್ಧೆ ಆರಂಭವಾಗಿದೆ. ಮಧುಬಾ ಶಿವಾಜಿ ಬಳಗ ಮತ್ತೆ 2 ಅಂಕ ಲಭ್ಯವಾಗದಾಗ 2 more points. 19-7. ಅಂತಿಮ ಆಟಗಾರ ರಾಜರಾಜೇಶ್ವರಿ ಬಡಗುಟ್ಟು. ಡುಬುಕಿ ಆದರೆ ಆಲ್ ಔಟ್ ಆಗಿದೆ. 22-7. ಮುಂದೆ ವೇಳೆ ಇಬ್ಬರು ದಾಳಿಯಿಂದ ಮಾಡುವಂತೆ ಇಲ್ಲ. ಟೆಕ್ನಿಕಲ್ ಪಾಯಿಂಟ್ ತರುವಾಗ ಎಸ್ಡಿ ಅಟ್ಯಾಕರ್ಸ್ ಮತ್ತು ಗುಂಡ್ರಬೈ ತಂಡ ತಾವುಗಳು ಪ್ರವೇಶದ್ವಾರಕ್ಕೆ ಬನ್ನಿ. ದಾಖಲೆಯ 45 ತಂಡಗಳು ಭಾಗವಹಿಸುತ್ತಾರೆ. 5 ವಿಭಾಗಗಳಾಗಿ 105 ತಂಡಗಳು ಭಾಗವಹಿಸುತ್ತಾ ಇರತಕ್ಕಂತಹ ಪೂಜಾಲಕಟ್ಟೆಯ ಸಶಸ್ತ್ರ ಕಬಡ್ಡಿ ಉತ್ಸವ ಪ್ರಸ್ತುತ ಅಂಕಣದಲ್ಲಿ ಫ್ರಮ್ ಶ್ರೀ ಸ್ಪೋರ್ಟ್ಸ್ ಸುಳ್ಯ ಬೃಹತ್ ಅಂತರದಲ್ಲಿ ಮುನ್ನಡೆಯಲ್ಲಿದೆ ತಂಡ. ಮತ್ತೆ ಅಂಕ ಲಭ್ಯವಾಗಿದೆ. ಶ್ರೀ ಸ್ಪೋರ್ಟ್ಸ್ ಸುಳ್ಯ ಈ ಮತ್ಸರದಲ್ಲಿ ಶಕ್ತമായ ನಿಲೆಯಲ್ಲಿದ್ದಾನೆ. ಎರಡನೇ ಪಂದ್ಯ ಈ ಮತ್ಸರದಲ್ಲಿ ಮರುಭಾಗದ ರಾಜರಾಜೇಶ್ವರಿ ಬೆಳಗುಟ್ಟು ಹಿನ್ನಡೆಯಲ್ಲಿ ಎಲ್ಲ ಕಡೆ ಸುಮಾರು 17 CCTVಗಳನ್ನು ನಾವು ಅಳವಡಿಸಿದ್ದೇವೆ. ನಿಮ್ಮ ಎಲ್ಲ ಚಲನವಲನಗಳು ಅದರಲ್ಲಿ ಸೆರೆಯಾಗ್ತಾ ಇದೆ. ದಯಮಾಡಿ ಯಾವುದೇ ರೀತಿಯ ಅನಾಹುತಗಳಿಗೆ ಆಸ್ಪದವನ್ನು ಕೊಡಬೇಡಿ. ಶಾಂತ ರೀತಿಯಲ್ಲಿ ನಡೆಯುವಂತಹ ಪಂದ್ಯಾಕೂಟಕ್ಕೆ ಕಳಂಕಗಳನ್ನು ತರಬೇಡಿ. ಆರು 9 ಶ್ರೀ ಸ್ಪೋರ್ಟ್ಸ್ ಸುಳ್ಯ ಗೆಲುವಿನ ಕಡೆ. ಥರ್ಡ್ ರೈಟ್ ಬೆಳಗೊಟ್ಟು ಕಡೆಯಿಂದ ಅಂತಿಮ 3 ನಿಮಿಷ. ಲಾಸ್ಟ್ 3 ಮಿನಿಟ್ಸ್. ರಾತ್ರಿ 1 ಗಂಟೆ ಆಗಿದೆ. ಪ್ರಥಮ ದಿನದ ಸ್ಪರ್ಧೆಯು ಕಡಬ ವಲಯ ಮಟ್ಟದ ಕಬಡ್ಡಿ 8 ತಂಡಗಳಾಗಿ ಜರಗಲಿದೆ. ಕಡಬದಲ್ಲಿ ಅಂತಿಮ 2 ನಿಮಿಷದಲ್ಲಿ ಸ್ಪರ್ಧೆ ಇದೆ. 2 minutes. Last 2 minutes. 29-10.
29-10ರಲ್ಲಿ 19 ಅಂಕಗಳ ಅಂತರದಲ್ಲಿ ಮತ್ತೆ 20 ಅಂಕಗಳ ಅಂತರದಲ್ಲಿ 9-10ರಲ್ಲಿ ಬನ್ನಿ ಈ ಅಂಕಣಕ್ಕೆ ಮುಂದೆ ಭಾಗವಹಿಸುವಂತಹ ತಂಡಗಳಾಗಿ ಎಸ್ಡಿ ಅಟ್ಯಾಕರ್ಸ್, ಬಂಗಾರಕೋಡಿ, ಮುಂಡ್ರಬೈ ಟೈಗರ್ಸ್. ಈ ಪಂದ್ಯದಲ್ಲಿ ಶ್ರೀ ಸ್ಪೋರ್ಟ್ಸ್ ಸುಳ್ಯ ಗೆಲುವಿನ ಕಡೆ. ಮತ್ತೆ ಅಂಕಗಳ ಮೇಲೆ ಅಂಕಗಳನ್ನ ಕರೆತಂದು ತರುತ್ತಾ ಶ್ರೀ ಸ್ಪೋರ್ಟ್ಸ್ ಸುಳ್ಯದ ಅಧಿಕೃತ ಜಯ ಮಾತ್ರ ಇನ್ನು ಘೋಷಣೆವಾಗಿದೆ. ಈ ಅಂಕಣದಲ್ಲಿ ಮುಂಡ್ರಬೈ ಟೈಗರ್ಸ್ ಬನ್ನಿ, ಎಸ್ಡಿ ಟೈಗರ್ಸ್ ಬನ್ನಿ. ಪಂದ್ಯ ಪೂರ್ಣಗೊಂಡಿದೆ. ಅಂತಿಮವಾಗಿ 36-10 ಎಂಬ ಅಂಕಗಳೊಂದಿಗೆ ಏಕಮುಖಿ ಜಯ ಶ್ರೀ ಸ್ಪೋರ್ಟ್ಸ್ ಸುಳ್ಯ. ಅಭಿನಂದನೆಗಳು, ಧನ್ಯವಾದಗಳು ರಾಜರಾಜೇಶ್ವರಿ ಬಡಗುಂಟು. ಮುಂದೆ ಈ ಅಂಕಣದಲ್ಲಿ ಭಾಗವಹಿಸುವಂತಹ ತಂಡಗಳು ನೇರವಾಗಿ ಕಣಕ್ಕೆ ಬನ್ನಿ.